ಜನ ಸುರಕ್ಷಾ ಯಾತ್ರೆ ಇವತ್ತು ದಕ್ಷಿಣ ಕನ್ನಡದ ಅಂದರೆ ಇಡೀ ಕರಾವಳಿ ಪ್ರದೇಶದಲ್ಲಿ ಜನ ಸುರಕ್ಷಾ ಯಾತ್ರೆ ನಡೀತಾ ಇದೆ. ಈ ಸುರಕ್ಷಾ ಯಾತ್ರೆಯಿಂದಾಗಿ ಇವತ್ತು ಜನರ ಸುರಕ್ಷತೆಗೆ ಭಾರತೀಯ ಜನತಾ ಪಕ್ಷ ಸದಾ ಸಿದ್ಧವಾಗಿದೆ ಅಂತ ಹೇಳುವಂಥದ್ದಕ್ಕೆ ಇವತ್ತು ಪೂರಕವಾಗಿ ಅಂಕೋಲದಿಂದ ಸುರತ್ಕಲ್ ಪ್ರದೇಶಕ್ಕೆ ಹಾಗೂ ಕುಶಾಲನಗರದಿಂದ ಕದ್ರಿ ಪ್ರದೇಶಕ್ಕೆ ಹಾಗೂ ಪಂಪೈಲ್ನಿಂದ ಒಂದು 3 ಯಾತ್ರೆಗಳು ಕಾಲ್ನಡಿಗೆಯಲ್ಲಿ ಬರಲಿಕ್ಕಿದೆ. ಆ ಯಾತ್ರೆ ಇವತ್ತು ಜ್ಯೋತಿ ಟಾಕೀಸಿನ ಬಳಿ ಎಲ್ಲರೂ ಸೇರಿ ಇವತ್ತು ಜ್ಯೋತಿ ಟಾಕೀಸಿನಿಂದ ಮುಂದೆ ಕಾಲ್ನಡಿಗೆಯಲ್ಲಿ ನೆಹರು ಮೈದಾನ ತನಕ ಕಾಲ್ನಡಿಗೆಯಲ್ಲಿ ಹೋಗಿ ಆ ಕಾಲ್ನಡಿಗೆ ಯಾತ್ರೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಅದು ವಿಶೇಷವಾಗಿ ಇವತ್ತು 1 ಲಕ್ಷ ಜನಕ್ಕೂ ಮಿಕ್ಕು ಸೇರುವಂಥ ಒಂದು ನಿರೀಕ್ಷೆ ಇದೆ. ಕಾರ್ಯಕರ್ತರು ಭಾಳ ಹುಮ್ಮನಸ್ಸಿನಿಂದ ಇವತ್ತು ಈ ಕಾಲ್ನಡಿಗೆ ಯಾತ್ರೆಯಲ್ಲಿ ಭಾಗವಹಿಸುವಂಥದ್ದು ಭಾಳ ಸಂತೋಷ ಆಗಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಈ ಜನ ಸುರಕ್ಷತೆಗೆ ಅಂದರೆ ಇವತ್ತು ಕಾರ್ಯಕರ್ತರು ಮತ್ತು ಸಾಮಾನ್ಯ ಜನರ ಮೇಲೆ ಆಗುವಂಥ ದಬ್ಬಾಳಿಕೆ, ಕೊಲೆ ಸುಲಿಗೆ ಇಂಥದಕ್ಕೆಲ್ಲ ಇವತ್ತು ಜನರಲ್ಲಿ ಹುರಿತುಂಬಿಸುವಂಥದ್ದು ಮತ್ತು ಅವರು ಪ್ರೋತ್ಸಾಹಿಸುವಂಥ ಒಂದು ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಆಗ್ತಾಯಿದೆ. ಇದಕ್ಕೆ ಭಾಳ ವಿಶೇಷವಾಗಿ ಜನರ ಭಾಳ ಬೆಂಬಲ ಇದೆ. ಯಾಕಂತ ಹೇಳಿದ್ರು ಸರ್ಕಾರದ ದುರಾಡಳಿತ, ದ್ವೇಷದ ರಾಜಕಾರಣ ಇದಕ್ಕೆಲ್ಲ ಒಂದು ಕಡಿವಾಣ ಹಾಕೋದಕ್ಕೆ ಇದು ಯಾತ್ರೆ ಭಾಳ ಅಗತ್ಯ ಇದೆ ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಕರಾವಳಿ ಪ್ರದೇಶದಲ್ಲಿ ಇಂಥ ಒಂದು ಯಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ. ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು? ಎಲ್ಲಿದ್ದಾರೆ? ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುವುದು ಮಾತ್ರ ಅಲ್ಲ, ಮುಖ್ಯಮಂತ್ರಿ ಆದ ಕೂಡಲೇ ಬಡವರ ಪಂಪ್ ಸೆಟ್ಗಳಿಗೆ, ರೈತರ ಪಂಪ್ ಸೆಟ್ಗಳಿಗೆ 15 HP ವರೆಗೂ ಉಚಿತ ಕರೆಂಟ್ ಅನ್ನು ಕೊಟ್ಟಂತವರು ಇವತ್ತು ಕೂಡ ಸಾಲ ಮನ್ನಾ, ಬಡ್ಡಿ ಮನ್ನಾ ಅಂತಂದ್ರೆ ಬಡವರ ಮನೆಯಲ್ಲಿ ಒಂದು ಹೆಣ್ಣು ಮಗಳು ಹುಟ್ಟು ಅಂತ ಹೇಳಿದ್ರೆ ಅವಳ ಮನೆಗೆ ಭಾರ ಅಲ್ಲ, ಅವಳ ಮನೆ ಭಾಗ್ಯಲಕ್ಷ್ಮಿ ಅಂತ ಹೇಳಿ ಆ ಯೋಜನೆಯಿಂದ ತಂದವರು. ಅದೇ ಹೆಣ್ಮಗಳು ಹೈಸ್ಕೂಲ್ಗೆ ಹೊರಟ್ಲು ಅಂತ ಹೇಳಿದ್ರೆ ಸೈಕಲ್ ಕೊಟ್ಟಂತವರು. ದಲಿತರಿಗೆ ಒಂದು ಮದುವೆ ಮುಂಚಿನ ಮಾಡಬೇಕು ಅಂತ ಹೇಳಿದ್ರೆ ಮನೆ ಎದುರುಗಡೆ 4 ಕಂಬ ನೆಟ್ಟು ಚಪ್ರ ಹಾಕಬೇಕಿತ್ತು. ನೀವು ಕೂಡ ಎಲ್ಲರ ತರನೇ ಒಳ್ಳೆಯ ಛತ್ರದಲ್ಲಿ ಮದುವೆಯನ್ನು ಮಾಡಿಕೊಡಿ ಅನ್ನೋ ರೀತಿಯಲ್ಲಿ ಅಂಬೇಡ್ಕರ್ ಭವನಗಳನ್ನ, ಜಗಜೀವನ್ ರಾಮ್ ಭವನಗಳನ್ನ, ವಾಲ್ಮೀಕಿ ಭವನಗಳನ್ನ ಸ್ಥಾಪನೆಯನ್ನು ಮಾಡಿದಂತಹ ಈ ನಾಡಿನ ರೈತ ಪರ ನಾಯಕ, ದೀನದಲಿತರ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರೇ, ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಬಹುಶಃ ರಾಜ್ಯ ಬಹಳ ಅಧೋಗತಿಗೆ ಹೋಗ್ತಾ ಇದೆ. ಕೊಲೆ, ಸುಲಿಗೆ, ಅದರಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ದಿನನಿತ್ಯದ ಮಾತಾಗಿದೆ. ಬಹುಶಃ ಸಿದ್ದರಾಮಯ್ಯನವರಿಗೆ ಆಡಳಿತದಲ್ಲಿ ಸಂಪೂರ್ಣವಾಗಿ ನಿಯಂತ್ರಣವನ್ನು ಕಳ್ಕೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ ದಿನನಿತ್ಯ ಹದಗೆಟ್ಟು ಹೋಗ್ತಾ ಇದೆ. ಬೆಂಗಳೂರಂತೂ ಕ್ರೈಮ್ ಸಿಟಿ ಆಗಿದೆ, ಕ್ರೈಮ್ ಸಿಟಿ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಹಗಲು ದರೋಡೆ, ಕಳ್ಳತನ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಇಡೀ ರಾಷ್ಟ್ರದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಯಾವುದಾದ್ರೂ ರಾಜ್ಯ ಇದ್ರೆ ಅದು ಕರ್ನಾಟಕ. ಇವತ್ತು ಮರ್ಡರ್ಸ್ ನಲ್ಲಿ ಯಾವುದಾದ್ರೂ ರಾಜ್ಯ ನಂಬರ್ 1 ಇದ್ರೆ ಅದು ಕರ್ನಾಟಕ. ನಾ ಇತ್ತೀಚೆಗೆ ಬೆಂಗಳೂರಲ್ಲಿ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಬೋರ್ಡ್ ಹಾಕೊಂಡಿದ್ದಾರೆ, ಕರ್ನಾಟಕ ನಂಬರ್ 1. IT, ಮತ್ತೊಂದು ರೇಷ್ಮೆ ಉತ್ಪಾದನೆ, ಈ ರೀತಿ ನಂಬರ್ 1. ಅವೆಲ್ಲ ಸುಳ್ಳು ಅಂಕಿ ಸಂಖ್ಯೆಗಳನ್ನು ಕೊಟ್ಟು ನಂಬರ್ 1. ನಿಜವಾಗಿ ನಂಬರ್ 1 ಕರ್ನಾಟಕ ಯಾವುದು? ಭ್ರಷ್ಟಾಚಾರದಲ್ಲಿ ನಂಬರ್ 1, ರೇಪ್ನಲ್ಲಿ ನಂಬರ್ 1, ರೈತರ ಆತ್ಮಹತ್ಯೆ
2900ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ನಂಬರ್ 1. ಕೊಲೆ, ಸುಲಿಗೆ, ದರೋಡೆ ನಂಬರ್ 1. ಕ್ರೈಮ್ ಸಿಟಿ ಬೆಂಗಳೂರು ಇಡೀ ರಾಷ್ಟ್ರದಲ್ಲಿ ನಂಬರ್ 1. ಈ ರೀತಿ ನಂಬರ್ 1 ಸ್ಥಾನಕ್ಕೆ ಬಹುಶಃ ಅದನ್ನೇ ಇಡೀ ರಾಜ್ಯದಲ್ಲಿ ಬೋರ್ಡ್ ಹಾಕೊಂತ ಇದ್ದಾರೆ, ನಂಬರ್ 1 ಅಂತ ಹೇಳಿ. 24ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ, ಅವ್ರಿಗೆ ಕಾಳಜಿ ಇಲ್ಲ. ಡಾಕ್ಟರ್ MM ಕಲಬುರ್ಗಿ 2 ವರ್ಷ ಆಯ್ತು ಹತ್ಯೆ 2 ವರ್ಷ ಆಯ್ತು. ಅವತ್ತು ಇಡೀ ರಾಷ್ಟ್ರದಲ್ಲಿದ್ದಂತ ಬುದ್ಧಿಜೀವಿಗಳು, ಜಾತ್ಯತೀತ ಅಂತ ಹೇಳ್ಕೊಳ್ಳುವಂತವ್ರು ಎಲ್ಲ ತಮ್ಮ ಪದವಿಗೆ ರಾಜೀನಾಮೆ ಕೊಡ್ಲಿಕ್ಕೆ ಹೊಂಟ್ರು. ಆದ್ರೆ 2 ವರ್ಷ ಆಯ್ತು MM ಕಲಬುರ್ಗಿ ಹತ್ಯೆ, ಇನ್ನೂವರೆಗೆ ಅದ್ರ ಸುಳಿವು ಸಿಗಲಿಲ್ಲ. ಯಾರು ಮಾಡಿದ್ದಾರೆ ಸುಳಿವು ಸಿಕ್ಕಿಲ್ಲ. ಗೌರಿ ಲಂಕೇಶ್ ಹತ್ಯೆ ಆಯ್ತು, ಇನ್ನೂವರೆಗೆ ಅದು ಸುಳಿವು ಸಿಕ್ಕಿಲ್ಲ. ಅಂದ್ರೆ ಯಾವ ರೀತಿ ಇವತ್ತು ಹತ್ಯೆ ಮರ್ಡರ್ಸ್ ಆಗ್ತಾ ಇದೆ ಅನ್ನೋಂಥದ್ದು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕರ್ನಾಟಕದ ಭೂಮಿ, ಸಾಧುರು ಮತ್ತು ಸಂತರು, ಅನೇಕ ದಾರ್ಶನಿಕರು ನಡೆದಾಡುವಂತ ಈ ಪುಣ್ಯ ಭೂಮಿಯಲ್ಲಿ ನಮ್ಮ ಕರ್ನಾಟಕ ಅಂದ ತಕ್ಷಣ, ಇಡೀ ಭಾರತದಲ್ಲಿ ಕರ್ನಾಟಕ ಅಂದ ತಕ್ಷಣ ಒಂದು ಶಾಂತಿ ಪ್ರಿಯವಾದಂತ ಶಾಂತಿಯ ತೋಟ ಅಂದ್ರಿಗಿನ ಅದು ಕರ್ನಾಟಕ ಅಂತೇಳಿ ಹೆಸರುವಾಸಿಯಾಗಿದೆ. ಒಂದು ರೀತಿ ಕುವೆಂಪು ಒಂದು ಮಾತನ್ನು ಹೇಳ್ತಾರ, ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಅನ್ನಂತ ಮಾತು ಕುವೆಂಪು ಹೇಳಿದಂತ ಮಾತು. ಇವತ್ತು ಕರ್ನಾಟಕ ರಾಜ್ಯ ಶಾಂತಿಯಿಂದ ಅಶಾಂತಿ ಕಡೆ ಹೋಗಿದೆ ಅಂದ್ರಿಗಿನ ಅದಕ್ಕೆ ಕಾರಣ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ಸಿದ್ದರಾಮಯ್ಯರನ್ನಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ವಿಶೇಷವಾಗಿ ನಮ್ಮೆಲ್ಲರಿಗೂ ಮಾತಾಡುವಂತ ಸಂದರ್ಭದಲ್ಲಿ ಈ ಸರ್ಕಾರ 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅದು PFI ಆಗಿರ್ಬೋದು, SDPFI ಆಗಿರ್ಬೋದು, ಸುಮಾರಿಗೆ 13 ಮಂದಿ ಆರೋಪಿಗಳನ್ನು, ಸುಮಾರಿಗೆ 175 ಕೇಸುಗಳನ್ನು ಎಲ್ಲ ಕೂಡ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಈ ಸರ್ಕಾರ ವಿತ್ಡ್ರಾ ಮಾಡಂತ ಕೆಲಸ ಮಾಡುತ್ತೆ. ಆ ಕೇಸುಗಳೆಲ್ಲ ಕೂಡ ವಜಾ ಮಾಡಂತ ಕೆಲಸ ಮಾಡ್ತದೆ. ಈ ಸರ್ಕಾರವನ್ನು, ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ನಾನು ಕೇಳ್ತೀನಿ, SDPI ಮತ್ತು PFI ಏನವರು ಮುಸ್ಲಿಂ ಸಂಘಟನೆಗಳಿದ್ದಾರೋ ಅವರೇನ ದೇಶಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಿದಾರ ಸ್ವಾಮಿ? ನಿನಗೆ ನಮ್ಮ ಹಿಂದೂ ಪರ ಕಾರ್ಯಕರ್ತರು, ಬಜರಂಗ ದಳ ಕಾರ್ಯಕರ್ತರು ಮತ್ತು RSS ಕಾರ್ಯಕರ್ತರು ದೇಶಕ್ಕೋಸ್ಕರವಾಗಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ರೆ ಕೂಡ ನಮಗೆ ಭಾರತೀಯ ಜನತಾ ಪಕ್ಷ ಮುಖ್ಯ ಅಲ್ಲ, ನಮ್ಮ ಭಾರತ ಮುಖ್ಯ ಅಂತ ಒಂದು ಪರಿಜ್ಞಾನ ಮೇಲೆ ರಾಜಕಾರಣವನ್ನು ಮಾಡ್ತಾ ಇದೀವಿ. ಆದ್ರೆ ಎಲ್ಲ ಕೇಸುಗಳನ್ನು ಅವರು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ರ, ದೇಶಕ್ಕೋಸ್ಕರವಾಗಿ ಅವ್ರ ದುಡಿಮೆ ಏನೋ, ಅವ್ರ ಕಷ್ಟ ಏನೋ, ಆದ್ರೆ ಎಲ್ಲ ಒಂದು ಕಡೆ ರಾಜಕಾರಣ ಬೆಳೆಸ್ಕೋಬೇಕೆಂದೇಳಿ ಅವರೆಲ್ಲ ಕೇಸುಗಳನ್ನು ವಿತ್ಡ್ರಾ ಮಾಡಿದ್ರಿ. ಸ್ವಾಮಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಜನರ ಪರವಾಗಿ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ. ಇವತ್ತು ಉಡುಪಿ ಜಿಲ್ಲಾ ಅಧ್ಯಕ್ಷರು ಇಲ್ಲೇ ಇದ್ದಾರ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೀದರ್ದಿಂದ ಚಾಮರಾಜನಗರಕ ಮತ್ತು ಅದೇ ರೀತಿ ಕರಾವಳಿ ಪ್ರದೇಶದಲ್ಲಿ ಇವತ್ತು PFI ಮತ್ತು SDPI ಎಲ್ಲ ಕೇಸುಗಳನ್ನೇನು ವಜಾವನ್ನು ಮಾಡಿದಾರೋ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ, RSS ಕಾರ್ಯಕರ್ತರ ಮೇಲೆ, ಬಜರಂಗ ದಳ ಕಾರ್ಯಕರ್ತರ ಮೇಲೆ ಪ್ರತಿ ಜಿಲ್ಲೆಯಲ್ಲಿ ಕೂಡ 200 ಕೇಸುಗಳು ಆಗ್ತಾ ಇದಾರ. ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಕೇಳ್ರಿ, ಸರ್ಕಾರದ ಕಾಂಗ್ರೆಸ್ ಪಕ್ಷದ ಸಿಂಗಲ್ ಅಜೆಂಡಾ ಏನಂದ್ರಿಗಿನ ಅದು ಹಿಂದೂ ಪರ ಕಾರ್ಯಕರ್ತರಾಗಿರ್ಬೋದು, ಬಜರಂಗ ದಳ ಕಾರ್ಯಕರ್ತರಾಗಿರ್ಬೋದು, RSS ಕಾರ್ಯಕರ್ತರಾಗಿರ್ಬೋದು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಅವನು ಇವತ್ತು ಕೇಸರಿ ಶಾಲೆ ಹಾಕೊಂಡ್ರೆ ಸಾಕು, ಅವನ ಮೇಲೆ ಕೇಸ್ ಮಾಡ್ರಿ. ಒಬ್ಬೊಬ್ಬ ಕಾರ್ಯಕರ್ತನ ಬಲಿದಾನ ಆದ ದಿನವೇ ಅವರ ಪಾಪದ ಕೂಡ ತುಂಬಿದೆ. ಯಾವ ಭಾಗ್ಯವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕಾರವನ್ನ, ಕಾಂಗ್ರೆಸ್ ಪಾರ್ಟಿಯ ಅಧಿಕಾರವನ್ನ ಉಳಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪಾಪದ ಕೂಡ ತುಂಬಿದೆ. ಯಾವ ಪೊಲೀಸ್ ಅಧಿಕಾರಿಗಳು ನಮ್ಮ ಹತ್ರ ಈ ಮಾತು ಕೇಳಿ ಸುಳ್ಳು ಮೊಕದ್ದಮೆ ಹಾಕಿದಿರಲ್ಲ ನಮ್ಮ ಕಾರ್ಯಕರ್ತರ ಮೇಲೆ, ನೀವು ಅನ್ಕೊಂಡಿರಬಹುದು ನಮಗೆ ಇವರೆಲ್ಲ ರಕ್ಷಣೆ ಕೊಡ್ತಾರೆ, ಇವರೇ ಇರ್ತಾರೆ ಅಂತ ಹೇಳಿ. ನಾವು ಕೂಡ
ಯಾರ್ಯಾರು ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಅವ್ರ ಪಟ್ಟಿಯನ್ನು ಮಾಡಿದ್ದೇವೆ. ತೊಂದರೆ ಕೊಟ್ಟಿರೋರ್ಗೂ ಕೂಡ ಪಶ್ಚಾತ್ತಾಪ ಪಡುವಂತ ದಿನ ಬರುತ್ತೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳಿಕ್ ಬಯಸ್ತೇನೆ. ಅವ್ರು ಹೇಳಿದ ಮಾತುಗಳನ್ನ ಪುನರಾವರ್ತನೆ ಮಾಡಕ್ ಹೋಗಲ್ಲ ನಾನು. ಈಗಿರುವ ಸರ್ಕಾರ ಆಡಳಿತದಲ್ಲಿ ಕಮ್ಯುನಲ್ ನೀತಿಯನ್ನ ಜಾರಿಗೆ ತಂದು ಮತೀಯ ವೋಟ್ ಬ್ಯಾಂಕ್ ಅನ್ನು ರೂಪಿಸಿಕೊಳ್ಳೋದಕ್ಕೋಸ್ಕರ ರಾಜ್ಯದ ಜನರ ನೆಮ್ಮದಿಗೆ ಬೆಂಕಿ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ತನ್ನ ಸರ್ಕಾರಿ ಯೋಜನೆಯಲ್ಲಿ ಕೋಮುವಾದಿ ನೀತಿಯನ್ನ ಜಾರಿಗೆ ತಂದಿದ್ರೆ ಅದು ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರ ಸರ್ಕಾರ. ಯಾತಕ್ಕಾಗಿ ಸಾಧಿ ಭಾಗ್ಯ? ಈ ರಾಜ್ಯದ ಎಲ್ಲ ಬಡ ಹೆಣ್ಣುಮಕ್ಕಳ ಮದುವೆಗಾಗಿ ಸಾಧಿ ಭಾಗ್ಯ ಅಲ್ಲ, ಒಂದು ಕೋಮನನ್ನು ಓಲೈಸೋದಕ್ಕೆ ಸಾಧಿ ಭಾಗ್ಯ. ಬಹುಶಃ ಅವ್ರ ಜನಸಂಖ್ಯೆಯನ್ನು ಇನ್ನಷ್ಟು ಬೆಳೆಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅನ್ಸಿರ್ಬೇಕು. ಭಾರತೀಯ ಜನತಾ ಪಾರ್ಟಿ 3ನೇ ತಾರೀಕು ಅಂಕೋಲಾ ಮತ್ತು ಕುಶಾಲನಗರದಿಂದ ಜನಸುರಕ್ಷಾ ಯಾತ್ರೆಯನ್ನ ಆರಂಭ ಮಾಡಿದ ತಕ್ಷಣ ಈ ಜಿಲ್ಲೆಯಲ್ಲಿ ಪ್ರವಾಸ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಅನಿಸಿದೆ. ನಿನ್ನೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿದ್ರು, ದಕ್ಷಿಣ ಕನ್ನಡಕ್ಕೆ ಬಂದ್ರು. ಯಾವ ರಾಮಲಿಂಗಾರೆಡ್ಡಿ ಅವರು ಶಿವಾಜಿನಗರದ ಸಂತೋಷ ಒಬ್ಬ ದಲಿತ ಯುವಕ ಅಲ್ಲಿ ಗಾಂಜಾ ಮಾರ್ತಿದ್ದದನ್ನ, ಅಫೀಮ್ ಮಾರ್ತಿದ್ದನ್ನ ಅವರ ಮನೆ ಕೆಳಗೆ ಕೂತು ಹೆಣ್ಮಕ್ಳಿಗೆ ಚುಡಾಯಿಸಿದಂತ ಪುಂಡರನ್ನ ಹೆದರಿಸಿದ್ದ, ಅವನ ಕೊಲೆ ಮಾಡಿದಂತ ವ್ಯಕ್ತಿಯನ್ನ ರಕ್ಷಣೆ ಮಾಡೋದಕ್ಕಾಗಿ ಆ ಕೊಲೆ ಅವನು ಬೇಕಂತ ಮಾಡಿಲ್ಲ, ಸ್ಕ್ರೂ ಡ್ರೈವರ್ ಅಲ್ಲಿ ಹಾಗೆ ಚುಚ್ಚಿದ, ಅದಕ್ಕೆ ಅವನು ಸತ್ತೋದ ಅಂತ ಹೇಳಿಕೆ ಕೊಡ್ತಾರೆ. ಶರತ್ ಮಡಿವಾಳ ಸತ್ತಾಗ ರಾಮಲಿಂಗಾರೆಡ್ಡಿ ಅವರು ಬರಲಿಲ್ಲ. ಪ್ರಶಾಂತ್ ಪೂಜಾರಿ ಅವರು ಸತ್ತಾಗ ರಾಮಲಿಂಗಾರೆಡ್ಡಿ ಅವರು ಬರಲಿಲ್ಲ. ಪಕ್ಕದಲ್ಲಿರುವಂತಹ ಅಭಯ್ ಚಂದ್ರ ಬರಲಿಲ್ಲ. ತಣಿಯಪ್ಪ ಮಡಿವಾಳ ಇಲ್ಲಿ ವೇದಿಕೆಯ ಎಡಭಾಗದಲ್ಲಿ ಕೂತಿದ್ದಾರೆ. ಅವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳು ಬೆಂಗಳೂರಿಂದ ಮಂಗಳೂರಿಗೆ ಬಂದಿದ್ರು. ಮಂಗಳೂರು ಇಡೀ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 144 ಸೆಕ್ಷನ್ ಇತ್ತು. ತಣಿಯಪ್ಪ ಮಡಿವಾಳ ಅವರನ್ನ, ಶರತ್ ಮಡಿವಾಳ ಅವರನ್ನ ನೋಡಕ್ಕೆ ನಾನು ಆಸ್ಪತ್ರೆ ಹೋಗಿದ್ದೆ ಬೆಳಿಗ್ಗೆ. ತಣಿಯಪ್ಪ ಮಡಿವಾಳ ಅವರು ಅಳ್ತಾ ಕೇಳಿದ್ರು, ನನ್ನ ಮಗ ಬದುಕ್ತಾನಲ್ವಾ? ಹೇಳ್ಬೇಕು ಅಂತ ನಮಗೂ ಅನ್ನಿಸ್ಲಿಲ್ಲ. ಮುಖ್ಯಮಂತ್ರಿಗಳು ಅವತ್ತೇ ಬಂದ್ರು. ಮುಖ್ಯಮಂತ್ರಿಗಳಿಗೆ ಅವರು ಬರುವ ಮೊದಲೇ ಶರತ್ ಮಡಿವಾಳ ಸತ್ತು ಹೋಗಿದ್ದಾರೆ ಆಸ್ಪತ್ರೆಯಲ್ಲಿ ಅಂತ ಗೊತ್ತಿತ್ತು. ಅದನ್ನ ಮುಚ್ಚಿಟ್ರು. ತಣಿಯಪ್ಪ ಮಡಿವಾಳ ಅವರಿಗೆ ಇಲ್ಲಿರುವಂತ ಪೊಲೀಸರು ಸುಳ್ಳು ಹೇಳಿದ್ರು. ನಿಮ್ಮ ಮಗ ಬದುಕ್ತಾನೆ ಅಂತ ಹೇಳಿದ್ರು. ಇಲ್ಲಿ ಕೂತಿದ್ದಾರೆ ಅವರ ತಂದೆ ತಾಯಿ. ಮುಖ್ಯಮಂತ್ರಿಗಳು ಅಡ್ಯಾರಿಗೆ ಹೋದ್ರು, ಕಾಂಗ್ರೆಸ್ಸಿನ ಸಭೆಯಲ್ಲಿ ಭಾಗವಹಿಸಿದ್ರು, ಮೆರವಣಿಗೆ ಮಾಡಿದ್ರು. ಪಕ್ಕದಲ್ಲಿ ಇರುವಂತಹ ಎಜೆ ಹಾಸ್ಪಿಟಲ್ಗೆ ಹೋಗಿ ಶರತ್ ಮಡಿವಾಳನನ್ನ ನೋಡ್ಬೇಕನ್ನುವಂತ ಕಾಳಜಿಯನ್ನು ಕೂಡ ತೋರದಂತ ಮುಖ್ಯಮಂತ್ರಿಗಳು, ಹೃದಯಹೀನ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ. ಮುಖ್ಯಮಂತ್ರಿಗಳು ಹೋಗಿ ಬಂದ ಮೇಲೆ ಅವರು ಬೆಂಗಳೂರಿಗೆ ರೀಚ್ ಆಗಿದ್ದಾರೆ ಅಂತ ಪೊಲೀಸರಿಗೆ ಗೊತ್ತಾದ ಮೇಲೆ ತಣಿಯಪ್ಪ ಮಡಿವಾಳ ಅವರಿಗೆ ಹೇಳ್ತಾರೆ, ನಿಮ್ಮ ಮಗ ಸತ್ತೋದ. ಎಂತ ಮೋಸ! ಮುಖ್ಯಮಂತ್ರಿಗಳು ಉತ್ತರ ಕನ್ನಡ ಜಿಲ್ಲೆಗೆ ಹೋಗ್ತಾರೆ. 3 ದಿನಗಳ ಕಾಲ ಅವರ ನಿರಂತರವಾದಂತ ಪ್ರವಾಸ. ಅವರು ಹೋಗುವ ಮೊದಲೇ ಜಿಲ್ಲೆಯಲ್ಲಿ ಹೊನ್ನಾವರದಲ್ಲಿ 144
ಫಂಕ್ಷನ್ ಇರುತ್ತೆ. ಪರೇಶ್ ಮೇಸ್ತನ ಅಪ್ಪ ಅಮ್ಮ ಇಲ್ಲಿ ಕೂತಿದ್ದಾರೆ. 19 ವರ್ಷದ ಯುವಕ ದೇವಸ್ಥಾನದಲ್ಲಿ ಸೇರಿದ್ರು. ನನ್ನ ಬೈಕ್ ಅನ್ನು ಹೋಗಿ ನನ್ನ ಗೆಳೆಯನ ಬೈಕ್ ತರ್ತೀನಿ ಅಂತ ರಾತ್ರಿ ಹೋದವನು 144 ಸೆಕ್ಷನ್ ಮಧ್ಯೆ ನಾಪತ್ತೆ ಆಗ್ತಾನೆ. ಮುಖ್ಯಮಂತ್ರಿಗಳು ಅಲ್ಲೇ ಓಡಾಡ್ತಾರೆ. ಸಿರ್ಸಿಯಿಂದ ಕುಮಟಾದಿಂದ ಹೊನ್ನಾವರದಿಂದ ಬಡ್ಕಲ 182 ಶಿಲಾನ್ಯಾಸಗಳನ್ನು ಮಾಡ್ತಾರೆ ಜಿಲ್ಲೆಯಲ್ಲಿ. ಪೊಲೀಸರಿಗೆ ಗೊತ್ತಿತ್ತು ಪರೇಶ್ ಮೇಸ್ತ ಕಾಣೆಯಾಗಿದ್ದಾನೆ. ಪರೇಶ್ ಮೇಸ್ತ ಕಾಣೆಯಾಗಿರೋದು ಮಾತ್ರ ಅಲ್ಲ, ಪರೇಶ್ ಮೇಸ್ತ ಸತ್ತಿದ್ದಾನೆ ಅಂತ ಗೊತ್ತಿದ್ರು ಕೂಡ ಪೊಲೀಸರು ಮುಚ್ಚಿಟ್ರು. ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಹೋಗಿ ತಲುಪಿದ ತಕ್ಷಣ ಅವನ ಶರೀರವನ್ನ ಸುತ್ತಿ ಅದೇ 144 ಸೆಕ್ಷನ್ ಇದ್ದಂತ ಆ ಶನಿ ಮಹಾತ್ಮ ದೇವಸ್ಥಾನದ ಕೆರೆಯಲ್ಲಿ ಅವನ ಶವವನ್ನು ಹಾಕ್ತಾರೆ. ಇಲ್ಲಿ ಶವ ಇದೆ ಅಂತ ಹೇಳಿ ಪೊಲೀಸರೇ ತೋರಿಸ್ತಾರೆ. ಇದು ನಮ್ಮ ಸರ್ಕಾರ. ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅನ್ನ ಸಹಿಸಿಕೊಂಡಿದ್ದೀವಿ. ಇಷ್ಟು ವರ್ಷಗಳ ಕಾಲ ಸಿದ್ದರಾಮಯ್ಯನ ಸಹಿಸಿಕೊಂಡಿದ್ದೀವಿ. ಇಷ್ಟು ವರ್ಷಗಳ ಕಾಲ ಈ ಕೋಮುವಾದಿ ರಾಜಕಾರಣವನ್ನು ನಾವು ಸಹಿಸಿಕೊಂಡಿದ್ದೀವಿ. ಇನ್ನು ಮುಂದೆ ಈ ನೆಲದಲ್ಲಿ ಅದು ನಡೀಲಿಕ್ಕಿಲ್ಲ. ಬಂಧುಗಳೇ, ಜನಸುರಕ್ಷಾ ಯಾತ್ರೆ ಇವತ್ತು ಈ ಕಾರ್ಯಕ್ರಮದೊಂದಿಗೆ ಸಮಾರೋಪಗೊಳ್ಳಲಿದೆ. ಕೊಡಗಿನ ಕುಶಾಲನಗರದಿಂದ, ಕಾರವಾರದಿಂದ ಇಲ್ಲಿ ಮಂಗಳೂರಿನಲ್ಲಿ ಬಂದು ಸೇರಿ ಸಮಾರೋಪಗೊಳ್ಳಲಿದೆ. ಆದರೆ ಇವತ್ತಿನ ಈ ಕಾರ್ಯಕ್ರಮದ ಸಮಾರೋಪದ ಜೊತೆಗೆ ಮುಂದಿನ ನಮ್ಮ ಅಭಿಯಾನ ಪ್ರಾರಂಭ ಆಗಲಿಕ್ಕಿದೆ. ಬೆಂಗಳೂರು ಚಲೋ. ಎಲ್ಲಿ ತನಕ ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಕಿತ್ತು ಬಿಸಾಕೋದಿಲ್ಲ ಅಲ್ಲಿ ತನಕ ನಮ್ಮ ಈ ಅಭಿಯಾನ ನಿಲ್ಲಿಕ್ಕಿಲ್ಲ. ಎಲ್ಲಿ ತನಕ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗೋದಿಲ್ಲ ಅಲ್ಲಿ ತನಕ ನಮ್ಮ ಅಭಿಯಾನ ನಿಲ್ಲಿಕ್ಕಿಲ್ಲ. ಕಾಂಗ್ರೆಸ್ ಇದೊಂದು ರಾಜಕೀಯ ಪಕ್ಷ ಅಂತ ಅನ್ಕೋಬೇಡಿ ಬಂಧುಗಳೇ. ಕಾಂಗ್ರೆಸ್ ಇದೊಂದು ಸಂಸ್ಕೃತಿ. ಈ ದೇಶವನ್ನ ಇಬ್ಬಾಗ ಮಾಡಿದ್ದು ಕಾಂಗ್ರೆಸ್. ಈ ದೇಶದ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ಕಾಂಗ್ರೆಸ್. ಈ ದೇಶದ ಜನರನ್ನ ಮೋಸಗೊಳಿಸಿ ಈ ದೇಶದ ಜನರಿಗೆ ಕೇವಲ ಘೋಷಣೆಯ ಬೊಗಳೆ ಬಿಟ್ಟಿದ್ದು ಕಾಂಗ್ರೆಸ್. ಈ ದೇಶದ ಮಣ್ಣಿನ ಮಕ್ಕಳನ್ನ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಮಾಡಿದ್ದು ಕಾಂಗ್ರೆಸ್. ಅಷ್ಟೇ ಅಲ್ಲ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾರೆ, ಮಠ ಮಂದಿರಗಳನ್ನ ವಶಪಡಿಸ್ಕೊಳ್ಳಿ, ಮಠ ಮಂದಿರಗಳನ್ನ ಸರ್ಕಾರದ ವಶಕ್ಕೆ ತನ್ನಿ. ಸ್ವಾಮಿ ಸಿದ್ದರಾಮಯ್ಯನವರೇ, ದಮ್ಮಿದ್ಯಾ? ಗೋರಖನಾಥರು ಮಂಜುನಾಥನ ಪ್ರತಿಷ್ಠಾಪನೆಗೋಸ್ಕರ ಬಂದರು ಸಹಸ್ರಾರು ವರ್ಷಗಳ ಹಿಂದೆ. ಇವತ್ತು ಅದೇ ಉತ್ತರ ಪ್ರದೇಶದಿಂದ ಯೋಗಿ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಷ್ಠಾಪನೆ ಮುಖಾಂತರ ಮುಖ್ಯಮಂತ್ರಿ ಯಡಿಯೂರಪ್ಪರನ್ನ ಮುಖ್ಯಮಂತ್ರಿಯ ಗಾದಿಗೆ ಏರಿಸುವುದಕ್ಕೋಸ್ಕರ, ಪೀಠಾರೋಹಣ ಮಾಡಿಸುವುದಕ್ಕೋಸ್ಕರ 16 ಜನ ಹಿರಿಯರೆಲ್ಲರೂ ಈ ಯಾತ್ರೆಯ ಉದ್ದೇಶ, ಈ ಯಾತ್ರೆ ನಡೆದು ಬಂದಿರತಕ್ಕಂಥ ದಾರಿ, ನಮ್ಮ ಕಟ್ಟಕೊನೆಯ ಸಂಕಲ್ಪಗಳನ್ನ ನಮ್ಮ ಮುಂದಿಟ್ಟಿದ್ದಾರೆ. ಬಂಧುಗಳೇ, ನಾನು ಹೆಚ್ಚೊತ್ತು ಮಾತನಾಡುವುದಿಲ್ಲ. ಯೋಗಿಯವರು ಇನ್ನು 5 ನಿಮಿಷದಲ್ಲಿ ಈ ವೇದಿಕೆಯನ್ನು ಹತ್ತಾರೆ. ನಾನೊಂದು ಶಬ್ದದ ಉಲ್ಲೇಖವನ್ನು ಮಾಡಿದ್ದೇನೆ. ಈ ರಾಜ್ಯದಲ್ಲಿ 3 ಮಾರಿಗಳನ್ನು ಓಡಿಸುವುದಕ್ಕೋಸ್ಕರ ನಮ್ಮ ಯಾತ್ರೆ. ಒಂದು ಮಾರಿ ಯಾವುದು? ಈ ರಾಜ್ಯಕ್ಕೆ ಅಂಟಿರುವಂತಹ ಕಾಂಗ್ರೆಸ್, ಅದನ್ನು ಅರಬ್ಬಿ ಸಮುದ್ರಕ್ಕೆ ಬಿಸಾಕುವಂತಹ ಸಂಕಲ್ಪ ನಮ್ಮದಾಗಬೇಕು. ಈ ರಾಜ್ಯದಲ್ಲಿ ಕಳೆದ 5 ವರ್ಷಗಳಲ್ಲಿ ನಿರಂತರವಾಗಿರ್ತಕ್ಕಂಥ ಮಾನವ ಹತ್ಯೆಗಳನ್ನು ಮಾಡುವುದರ ಮುಖಾಂತರವಾಗಿ ಹಂತಕರಿಗೆ ರಕ್ಷಣೆಯನ್ನು ಕೊಟ್ಟಿರುವಂತಹ, ಗೋ ಹಂತಕರಿಗೆ ಬೆಂಬಲವಾಗಿ ನಿಂತಿರುವಂತಹ, ಗೋ ಹತ್ಯಾ ನಿಷೇಧ ಕಾನೂನನ್ನು ಹಿಂದಕ್ಕೆ ಪಡೆಯುವುದರ ಮುಖಾಂತರವಾಗಿ ಗೋಗಳ ಮಾರಣ ಹೋಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅನ್ನತಕ್ಕಂಥ 2ನೇ ಮಾರಿಯನ್ನ ಓಡಿಸುವುದಕ್ಕೋಸ್ಕರ ಯಾವ ರಾಮನ ಹೆಸರನ್ನ ಇಟ್ಟುಕೊಂಡು ಈ ಜಿಲ್ಲೆಯಿಂದ ಕಳೆದ 20 ವರ್ಷಗಳಿಂದ ಆಡಳಿತ ಮಾಡ್ತಾ ಬಂದಿರತಕ್ಕಂತಹ, ನಾನು ಅಲ್ಲಾಹುನ ದಯೆಯಿಂದ ಮುಸಲ್ಮಾನರ ಓಟಿನಿಂದ ಗೆದ್ದಿದ್ದೇನೆ ಅನ್ನೋದರ ಮುಖಾಂತರ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಮನಾಥ್ ರೈ ಅನ್ನತಕ್ಕಂಥ ಮಾರಿಯನ್ನು ಓಡಿಸುವುದಕ್ಕೋಸ್ಕರ
ಹಾಗಾಗಿ ಎಲ್ಲರೂ ಉಗ್ರವಾಗಿ ಮಾತನಾಡಿದರು. ಸ್ವಲ್ಪ ಸಮಾಜವನ್ನು ಸಮಾಧಾನ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇಲ್ಲ ನನಗೆ. ಮೊನ್ನೆ ದಿನ ನಾನು ಬೆಂಗಳೂರಲ್ಲಿದ್ದೆ. ನನ್ನ ಕಚೇರಿಯಲ್ಲಿ ಸಣ್ಣದಾಗಿರ್ತಕ್ಕಂಥ ಯಡಿಯೂರಪ್ಪರ ಪಟ ಇದೆ, ಅದು ದೊಡ್ಡದು ಮಾಡಬೇಕು ಅಂತ ಹೇಳಿ ಪ್ರತಾಪ್ ಸಿಂಹರ ಹತ್ರ ಹೇಳಿದೆ, ಒಂದು ಯಡಿಯೂರಪ್ಪರ ಪಟ ಬೇಕು, ತಗೊಂಡು ಬರೋಣ ಅಂತ. ನಾನು ಪ್ರತಾಪ್ ಸಿಂಹರು ಒಂದು ಪೇಟೆಗೆ ಹೋದೆವು. ಒಂದು ಅಂಗಡಿಯಲ್ಲಿ ಕೇಳಿದೆವು, ಯಡಿಯೂರಪ್ಪರ ಪಟ ಕೊಡ್ರಿ. ಅಂಗಡಿ ಹೇಳಿದ್ದ, ಇಲ್ಲ ಸಿದ್ದರಾಮಯ್ಯರ ಪಟ ಬೇಕಿದ್ರೆ ತಗೊಳ್ರಿ. ಎರಡನೇ ಅಂಗಡಿಗೆ ಹೋದೆವು, ಒಂದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಯಡಿಯೂರಪ್ಪರ ಪಟ ಕೊಡ್ರಿ. ಎಲ್ರಿ ಅಲ್ಲಿ 5-6 ಸಿದ್ದರಾಮಯ್ಯರ ಪಟ ಇದೆ ನೋಡಿ, ಬೇಕಿದ್ರೆ ತಗೊಳ್ರಿ. ಮೂರನೇ ಅಂಗಡಿಗೆ ಹೋದೆವು, ಒಂದು ಯಡಿಯೂರಪ್ಪರ ಪಟ ಕೊಡ್ರಿ ದೊಡ್ಡದಾಗಿರುವಂಥದ್ದು ಅಂತ ಹೇಳಿ. ಎಲ್ರಿ ಇಲ್ಲಿ ಸಿದ್ದರಾಮಯ್ಯರ ಪಟ ಬೇಕಾದಷ್ಟಿದೆ ತಗೊಳ್ರಿ. ನಮ್ಮ ಪ್ರತಾಪರಿಗೆ ಕೋಪ ಬಂತು. ಏನ್ರಿ ಈ ರಾಜ್ಯಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ, ಸಂಧ್ಯಾ ಸುರಕ್ಷತೆ ಯೋಜನೆ ಅಂತ, ಅಂಗವಿಕಲರಿಗೆ ವೇತನವನ್ನು ಕೊಟ್ಟಿರ್ತಕ್ಕಂಥ ರೈತರ ಮೊದಲ ಬಜೆಟ್ ಅನ್ನು ಮನ್ನಣೆ ಮಾಡೋದ್ರ ಮುಖಾಂತರ ರೈತರ ಹೋರಾಟಗಾರರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಯಡಿಯೂರಪ್ಪರ ಪಟ ಇರಲಿಲ್ಲ ನೀನು ಅಂತ ಕೇಳಿದ್ರು. ಆ ಒಂದು ಮಾತು ಹೇಳ್ದ, ಬೈಬೇಡಿ ಸರ್. ಯಾಕೆ? ಅಲ್ಲ ಸರ್, ಸಿದ್ದರಾಮಯ್ಯದು 5 ವರ್ಷ ಆಯ್ತು, ಒಂದು ಫೋಟೋ ಖಾಲಿ ಆಗ್ತಾ ಇಲ್ಲ. ಯಡಿಯೂರಪ್ಪರದ್ದು ಇಟ್ಟು 5 ನಿಮಿಷದಲ್ಲಿ ಫೋಟೋ ಖಾಲಿ ಆಗುತ್ತೆ. ಈ ರಾಜ್ಯದಲ್ಲಿ ಜನಬೆಂಬಲ ಯಡಿಯೂರಪ್ಪರಿಗೆ ಯಾಕೆ? ಅವನೇ ಹೇಳಿದ, ಸರ್ ಮೊನ್ನೆ ಒಂದು ಮುದುಕಿ ಬಂತು ನನ್ನಲ್ಲಿಗೆ. ಯಾಕೆ ಬಂತು? ಸುಬ್ರಹ್ಮಣ್ಯನ ಭಾವಚಿತ್ರ ತಗೊಂಡು ಹೋಗ್ಲಿಕ್ಕೆ. ಆ ಮುದುಕಿ ಸಿದ್ದರಾಮಯ್ಯನ ಪಟ ನೋಡಿ ಹೇಳ್ತು, ಆ ಪಟವನ್ನು ಒಳಗಿಡು, ಇಲ್ಲಿ ಹೊರಗೆ ಇಟ್ಟರೆ ಈ ಊರಿನ ಯಾರಿಗೂ ಅನ್ನ ಸಿಗೋದಿಲ್ಲ, ಆಹಾರ ಸಿಗೋದಿಲ್ಲ, ಅಂತ ಮುಖ ಇಲ್ಲಿ ಇಡಬೇಡ, ಒಳಗಿಡು. ಯಾಕೆ ಅಂತ ವಿವರಿಸಿದ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯರು ಅಧಿಕಾರವನ್ನು ಪಡೆದುಕೊಂಡ 1 ಗಂಟೆಯಲ್ಲಿ ಹಿಂದೂಗಳಿಗೆ ಅಪಮಾನವನ್ನು ಮಾಡಿದರು. ಗೋಹತ್ಯೆ ನಿಷೇಧ ಕಾನೂನನ್ನು ವಾಪಸ್ ತೆಗೆಯುವುದರ ಮುಖಾಂತರ ಗೋಹಂತಕರಿಗೆ ರಕ್ಷಣೆಯಾಗಿ ನಿಂತರು. ಈ ರಾಜ್ಯದಲ್ಲಿ ಇಸ್ಲಾಮಿಗೆ ಬೇಡದವಾಗಿರ್ತಕ್ಕಂತಹ, ಇಸ್ಲಾಂ ಮತಕ್ಕೆ ವಿರುದ್ಧವಾಗಿರ್ತಕ್ಕಂತಹ, ಇಸ್ಲಾಮನ ನಂಬಿಕೆ ಇಲ್ಲದೆ ಇರತಕ್ಕಂತಹ ಟಿಪ್ಪು ಜಯಂತಿಯ ಆಚರಣೆ ಮುಖಾಂತರ ಹಿಂದೂ ಮುಸಲ್ಮಾನರನ್ನು ಹೊಡೆದಾಳಿದರು. ಬಹುಮನಿ ಜಯಂತಿಯನ್ನ ಆಚರಣೆ ಮಾಡುವುದರ ಮುಖಾಂತರ ಹಿಂದೂಗಳ ಭಾವನೆಯನ್ನು ಕೆರಳಿಸುವ ಕೆಲಸವನ್ನು ಮಾಡಿದರು. ಅಷ್ಟೇ ಸಾಲದು ಅಂತ ಹೇಳಿ ಗಣಪತಿಯ ಯಾತ್ರೆಯನ್ನ ಮಾಡುವಂತಹ, ಗಣೇಶೋತ್ಸವದ ಮೆರವಣಿಗೆಗಳಿಗೆ 10 ಲಕ್ಷ ಬಾಂಡ್ ಅನ್ನು ಹಾಕುವಂತಹ ನೀಚ ಕೆಲಸವನ್ನು ಮಾಡಿದ್ರು. ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, RSS ನ 2,000 ಕಾರ್ಯಕರ್ತರಿಗೆ ಗೂಂಡಾ ಕಾಯ್ದೆ ಹಾಕಿದ್ರು. ಈ ದೇಶದ ಭಯೋತ್ಪಾದನೆಯ KFD ಅವರ ಕೇಸನ್ನು ವಾಪಸ್ ತೆಗೆಯುವುದರ ಮುಖಾಂತರ ಈ ರಾಜ್ಯದಲ್ಲಿ ಹಿಂದೂ ಸಮಾಜವನ್ನು ನಾಶ ಮಾಡತಕ್ಕಂಥ ಸುಲ್ತಾನ್ ಗಜನಿ ಮೊಹಮ್ಮದ್ಗಿಂತ, ಗೋರಿ ಮೊಹಮ್ಮದ್ಗಿಂತ ದೊಡ್ಡದಾಗಿರ್ತಕ್ಕಂಥ, ಕುರೂರಿಯಾಗಿರ್ತಕ್ಕಂಥ ಯಾರಾದರೂ ಮುಖ್ಯಮಂತ್ರಿ ಆಗಿದ್ರೆ ಅದು ಕರ್ನಾಟಕದ ಸಿದ್ದರಾಮಯ್ಯ. ಅವನ ಹೆಸರನ್ನ ಬದಲಾವಣೆ ಮಾಡಿ ರಹೀಂ ಸುಲ್ತಾನ್ ಅಂತ ಇಡಿ ಅಂತ ಹೇಳಿದರು. ಅಧ್ಯಕ್ಷ ಶ್ರೀ ಅಮಿತ್ ಶಾ ಅವರು ಹೇಳಿದಂತೆ ನಮ್ಮ ಪಕ್ಷದ ಯಾವ ಕಾರ್ಯಕರ್ತನ ಬಲಿದಾನವನ್ನು ಕೂಡ ವ್ಯರ್ಥ ಆಗೋದಕ್ಕೆ ಬಿಜೆಪಿ ಅವಕಾಶ ನೀಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಬಂಧುಗಳೇ, ಇವತ್ತು ಕೊಡಗು, ಉಡುಪಿ, ಮಂಗಳೂರು, ಉತ್ತರ ಕರ್ನಾಟಕದಿಂದ ಜನ ಸುರಕ್ಷಾ ಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ಕಳೆದ 3 ಗಂಟೆಯಿಂದ ಕಾದಿಲ್ಲಿ ಕೂತಿದ್ದೀರಾ. ಯೋಗಿ ಆದಿತ್ಯನಾಥ್ರವರ ಮಾತನ್ನ ಕೇಳಬೇಕು ಅಂತ ನಾನು ಯಾವಾಗಲೂ ಬರ್ತಾ ಇದ್ದೇನೆ, ಹೆಚ್ಚು ಮಾತಾಡೋದು ಅಗತ್ಯ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯ 6.5 ಕೋಟಿ ಜನ ಇವತ್ತು ಸಿದ್ಧರಾಗಿದ್ದಾರೆ. ಈ ಭ್ರಷ್ಟ ಕೊಲೆಗಡಕ ಸಿದ್ದರಾಮಯ್ಯ ಸರ್ಕಾರನ ಮನೆಗೆ ಕಳಿಸಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ. ನಾವು ಈ ವಾತಾವರಣ ಉಪಯೋಗ ಮಾಡಿಕೊಂಡು ಕೇವಲ ಇನ್ನು 60 ದಿವಸ ಎಲ್ಲವನ್ನ ಸಹಿಸಬೇಕಾಗಿದೆ. ಯಾವ ರೀತಿ ಕೊಲೆಗಡಕ ಸರ್ಕಾರ ಇವತ್ತು ಅನೇಕರ ಕೊಲೆಗೆ ಕಾರಣಕರ್ತವಾಗಿ ಆ ಸಂಸ್ಥೆಗಳಿಗೆ ಬೆಂಬಲವನ್ನು ಕೊಟ್ಟು ಒಂದು ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೋ, ಅತ್ಯಾಚಾರ ನಿರಂತರವಾಗಿ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಇದಕ್ಕೆ ಕೊನೆ ಮಾಡುವಂತ ಒಂದು ಶಪಥ, ಒಂದು ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ. ಬಂಧುಗಳೇ, ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ. ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ, ಇಲ್ಲಿ ನಿಮ್ಮ ಆಶೀರ್ವಾದದಿಂದ ಬಿಜೆಪಿ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಯಾವ ರೀತಿ ಈ ಕೊಲೆಗಡಕ ಈ ರಾಜ್ಯದ ಮುಖ್ಯಮಂತ್ರಿ ಏನೇನು ಅವ್ಯವಹಾರವನ್ನು ಮಾಡಿದ್ದಾನೆ, ಅನೇಕ ಹಗರಣಗಳಿಗೆ ಕಾರಣಕರ್ತರಾಗಿದ್ದಾರೆ, ಇದೆಲ್ಲವನ್ನ ಬಯಲು ಮಾಡಬೇಕಾಗಿದೆ. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ. ನಮ್ಮ ಜನ 6.5 ಕೋಟಿ ಜನ
ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದ ಬಾಳಿ ಬದುಕಬೇಕು. ಅದಕ್ಕೆ ಏನೇನು ನಿರೀಕ್ಷೆಯನ್ನು ನೀವು ಮಾಡಿದರೋ ಅದು ಹುಸಿಯಾಗದ ರೀತಿಯಲ್ಲಿ ನಾನು ಮಾಡ್ತೇನೆ. ಅದಕ್ಕೆ ನಿಮ್ಮ ಸಂಪೂರ್ಣ ಆಶೀರ್ವಾದ, ಬೆಂಬಲ ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ಗೌರವದ ಸ್ವಾಗತವನ್ನು ಮಾಡುತ್ತಿದ್ದಾರೆ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಸನ್ಮಾನ್ಯ BS ಯಡಿಯೂರಪ್ಪರವರು. ಅದೇ ರೀತಿ ಕದಳಿ ಯೋಗೀಶ್ವರ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲನಾಥ್ ಜಿ ಇವರಿಗೂ ಶಾಲು ಹಾಕಿ ಗೌರವ ಪ್ರಣಾಮಗಳನ್ನು ಸಲ್ಲಿಸಲಿಕ್ಕಿದ್ದಾರೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾದ ಸನ್ಮಾನ್ಯ BS ಯಡಿಯೂರಪ್ಪರವರು. बोलो भारत माता की, बोलो भारत माता की, वंदे वंदे। अपनी समृद्ध परंपराओं के लिए विख्यात मैंगलुरु की धरती, जनपद की कुलदेवी मंगला देवी की मैं इस अवसर पर वंदना करता हूं। शिक्षा के इस तटवर्ती क्षेत्र में मैं कतील की देवी दुर्गा परमेश्वरी की आराधना करता हूं और मुझे बताते हुए प्रसन्नता है किसी बेंगलुरु में गोरखपुर उत्तर प्रदेश से महायोगी भगवान गोरक्षनाथ जी का आगमन इसी धरती पर हुआ था जहां पर आज कदली योगेश्वर मठ अवस्थित है। वर्तमान की सिद्धारमैया की सरकार ने कर्नाटक में कांग्रेस के एटीएम बन करके यहां में जो लूट खसोट मचा रखी है, जिस प्रकार की अराजकता पैदा कर रखा है, उससे मुक्त होने के लिए हम आप सबका आह्वान करेंगे कि कांग्रेस मुक्त कर्नाटक के इस मंत्र के साथ हम सब जुड़ करके कर्नाटक के अंदर भारतीय जनता पार्टी की सरकार ला करके आदरणीय प्रधानमंत्री नरेंद्र मोदी जी के विकास और सुशासन के मंत्र के साथ हम सब जुड़े। इस विश्वास के साथ आप सबका आह्वान करते हुए मैं आप सबका अभिनंदन करता हूं और विश्वास के साथ कह सकता हूं कि भारतीय जनता पार्टी उन जिहादी तत्वों के साथ सत्ता में आने के बाद शक्ति के साथ निपटेगी जो लोग कर्नाटक की सुरक्षा और राष्ट्रीय सुरक्षा के लिए एक समस्या पैदा कर रहे हैं। भारतीय जनता पार्टी उन जिहादी तत्वों के साथ शक्ति के साथ निपटने का कार्य करेगी जो विचार परिवार के भारतीय जनता पार्टी के निर्दोष कार्यकर्ताओं की हत्या के लिए जिम्मेदार हैं। और भारतीय जनता पार्टी उन गरीब किसानों के लिए एक नई व्यवस्था के साथ सामने आएगी जो यहां पर सरकार की गलत नीतियों के कारण भारी कर्ज के बोझ से दब करके जो किसान आत्महत्या कर रहे हैं उन किसानों के जीवन में खुशहाली लाने का कार्य करेगी। इस विश्वास के साथ आप सबका आह्वान करते हैं कि भारतीय जनता पार्टी के राज्याध्यक्ष श्री BS येदियुरप्पा जी के नेतृत्व में जन सुरक्षा यात्रा की अपार सफलता इस बात का प्रदर्शन कर रही है कि कर्नाटक में परिवर्तन होकर के रहेगा। कर्नाटक कांग्रेस मुक्त भारत का हिस्सा बनकर के रहेगा। ಇವತ್ತು ಬಹಳಷ್ಟು ಹುರುಪಿನಿಂದ ಇವತ್ತು ಯುವ ಸಮುದಾಯ ಗೆದ್ದಿದೆ. ನಮ್ಮ ಬಹುಶಃ ಸುರತ್ಕಲ್ ಕ್ಷೇತ್ರ ಮಂಗಳೂರು ನಗರ ಉತ್ತರ ಬಹಳ ಹುರುಪಿನಿಂದ ಇದೆ. ಇವತ್ತೆಲ್ಲ ಕಡೆಯಲ್ಲಿ ಇವತ್ತು ಜನಸಂದಣಿ ಬಹುಶಃ ಎಲ್ಲ ಇವತ್ತು ಇಲ್ಲೆಲ್ಲ ಸೇರಿದ್ರಿ, ಆದ್ರೆ ಇಲ್ಲಿ ಸೇರಿದ್ದು ಕಡಿಮೆ ಆಗಿದೆ ಅಂತ ಹೇಳಿದ್ರು. ಅದೇ ನಾನು ಹೇಳುದು ನಮ್ಮ ಈ ಕ್ಷೇತ್ರವನ್ನ ಬೆಳೆಸೋದು ಮಾತ್ರ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯವನ್ನೇ ಇವತ್ತು ಗೆಲ್ಲಿಸಿ ಮುಂದಿನ 150 ಸ್ಥಾನಗಳಿಗೆ ಮಿಕ್ಕಿ ಇವತ್ತು ರಾಜ್ಯ ಸರ್ಕಾರವನ್ನ ಆಡಳಿತಕ್ಕೆ ತರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಇವತ್ತು ಜನ ಸುರಕ್ಷೆ ಯಾತ್ರೆಯಲ್ಲಿ ಅದೇ ಇವತ್ತು ಇಲ್ಲಿ ನಡೆಯುವಂತಹ ಕೊಲೆ, ಸುಲಿಗೆ, ದರೋಡೆ, ಕಮಿಷನ್ ವ್ಯವಸ್ಥೆ ನೀವೆಲ್ಲ ಕಂಡಾಗ ನಮ್ಮ ಶಾಸಕರಿರಲಿ, ಎಲ್ಲ ಉಸ್ತುವಾರಿ ಸಚಿವರಾಗಿರಲಿ, ಎಲ್ಲರೂ ಒಬ್ರಿಗೊಬ್ರು ಮಾಡುವಂತ
ದಂಧೆಗಳನ್ನು ಕಂಡಾಗ ಬಹಳ ಬೇಸರ ಆಗ್ತದೆ. ಇದನ್ನು ಹೋಗಲಾಡಿಸಲಿಕ್ಕಾಗಿ ಇಂತಹ ಯಾತ್ರೆಗಳಾಗಬೇಕು, ಕಾರ್ಯಕರ್ತರ ಸಹಕಾರ ಇರಬೇಕು. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಯಾವುದೇ ಕೋಪ, ಹಿಂದಿನದೆಲ್ಲ ಕೋಪವನ್ನು ಮರೆತುಬೇಡಿ. ಇವತ್ತು KJP BJP ಅದನ್ನೆಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಮರೆತು ಇವತ್ತು ಮೈಕೊಳಗಿ ಇವತ್ತು ಎದ್ದು ನಿಂತಿಲ್ಲಿ ಮುಂದಿನ ಶಾಸಕರನ್ನ ಆರಿಸಿ ತರುವಂತ ಕೆಲಸವನ್ನು ಮಾಡಿ